ಇತ್ತೀಚೆಗೆ ಕ್ಷುಲ್ಲಕ ಕಾರಣಕ್ಕೆ ದಾಂಪತ್ಯ ಕಲಹಗಳು ಹೆಚ್ಚಾಗ್ತಾ ಇವೆ. ಇಲ್ಲಿ ನಡೆದಿರುವುದು ಅದೇ. ಪತಿ ಕುಡಿಯೋಕೆ ನೀರು ಕೇಳಿದ್ದಾನೆ, ಪತ್ನಿ ಆಗಲ್ಲ ಎಂದಿದ್ದಾಳೆ. ಇದರಿಂದ ಕೋಪಗೊಂಡಂತಹ ಪತಿರಾಯ ಲಟ್ಟಣಿಗೆಯಿಂದ ಆಕೆಯ ತಲೆಗೆ ಹೊಡೆದಿದ್ದಾನೆ. ಪತಿಯ ಏಟಿಗೆ ಕೋಮಾಗೆ ಜರಿದ ಪತ್ನಿ ಸಾವನ್ನಪ್ಪಿದ್ದಾಳೆ. ಈ ದುರಂತ ನಡೆದಿರುವುದು ಬೆಂಗಳೂರಿನ ಪೀಣ್ಯದ ಬಳಿಯ ಚೊಕ್ಕಸಂದ್ರದಲ್ಲಿ. ಸೆಪ್ಟೆಂಬರ್ 24 ನಡೆದಂತಹ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶ ಮೂಲದ 26 ವರ್ಷದ ಪ್ರೀತಿ ಸಿಂಗ್ ಪತಿಯಿಂದಲೇ ಕೊಲೆಯಾದ ಪತ್ನಿ. ಚೋಟೆಲಾಲ್ ಸಿಂಗ್ ಕೊಲೆಗೈದಂತಹ ಪತಿ ಇಬ್ಬರು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿಕೊಂಡಿದ್ರು. ಚೋಟೆಲಾಲ್ ಹೆಂಡತಿ ಬಳಿ ನೀರನ್ನ ಕೇಳಿದ್ದಾನೆ. ನಾನು ಕೆಲಸಕ್ಕೆ ಹೋಗಬೇಕು, ನೀರು ನೀನೇ ತಗೊಂಡು ಕುಡಿ ಎಂದು ಪ್ರೀತಿ ಹೇಳಿದ್ದಾಳೆ. ಮದ್ಯ ಸೇವಿಸಿ ಬಂದಿದ್ದ ಚೋಟೆಲಾಲ್ ಪತ್ನಿಯ ಮಾತಿಗೆ ಕೋಪಗೊಂಡು ಲಟ್ಟಣಿಗೆಯಲ್ಲಿ ಆಕೆಯ ತಲೆಗೆ ಹೊಡೆದಿದ್ದ. ಇದರಿಂದ ಪ್ರೀತಿ ಗಂಭೀರವಾಗಿ ಗಾಯಗೊಂಡಿದ್ಲು. ಬಳಿಕ ಕೋಮಕ್ಕೆ ಜಾರಿದ್ಲು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಆಕೆ ಕೊನೆಯುಸಿರನ್ನ ಎಳೆದಿದ್ದಾಳೆ. ಇತ್ತ ನೀರಿಗಾಗಿ ಪತ್ನಿಯ ಕೊಂದ ಪತಿ ಚೋಟೆ ಸಿಂಗ್ ಕಂಬಿ ಎಣಿಸ್ತಾ ಇದ್ದಾರೆ.